ಪೂಜಾ ಗಾಂಧಿ ಎಂದಾಕ್ಷಣ ತಟ್ಟಂತ ನೆನಪಾಗೋದೆ ಮುಂಗಾರು ಮಳೆ. ಮಳೆ ಹುಡುಗಿ ಎಂದೇ ಖ್ಯಾತಿಯಾಗಿರುವ ಈ ಚೆಲುವೆ ಕನ್ನಡಿಗರಿಗೆ ಪರಿಚಿತಳಾಗಿದ್ದು 2006ರಲ್ಲಿ ತೆರೆಕಂಡ ಮುಂಗಾರು ಮಳೆ ಚಿತ್ರದ ಮೂಲಕ. ಹೀಗಾಗಿ ಪೂಜಾಳ ಮೊಟ್ಟ ಮೊದಲ ಚಿತ್ರ ಯಾವುದು ಅಂದ್ರೆ ಮುಂಗಾರು ಮಳೆ ಎನ್ನುವ ಉತ್ತರ ಬರುತ್ತೆ. ಆದರೆ ಪೂಜಾ ಅವರು ಮಳೆಗಿಂತ 4 ವರ್ಷ ಮುನ್ನವೇ ಬಣ್ಣ ಹಚ್ಚಿದ್ರು. ಎಸ್, ಅದು 2002. ದುಶ್ಮನ್ ಅನ್ನು ಹಿಂದಿ ಚಿತ್ರದ ಮೂಲಕ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿಕೊಂಡ ಪೂಜಾ ಅದರ ಬಳಿಕ 2003ರಲ್ಲಿ ಬಂಗಾಳದಲ್ಲಿ ಸದ್ದು ಮಾಡಿದ್ರು. ತೊಮಾಕಿ ಸಲಾಂ ಅನ್ನು ಚಿತ್ರದಲ್ಲಿ ಕಾಣಿಸಿಕೊಂಡು ಸೈಲೆಂಟ್ ಆದ ಉತ್ತರದ ಚೆಲುವೆ 3 ವರ್ಷಗಳ ಬಳಿಕ ದಕ್ಷಿಣದತ್ತ ಕಾಲಿಡ್ತಾರೆ. 2006ರಲ್ಲಿ ತೆರೆಕಂಡ ತಮಿಳಿನ ಕೊಕ್ಕಿ ಚಿತ್ರದ ಮೂಲಕ ಸೌತ್ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಇದೇ ವರ್ಷ ಮುಂಗಾರು ಮಳೆ ಚಿತ್ರದ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಪೂಜಾ ಕನ್ನಡಿಗರ ಮನಗೆಲ್ತಾಳೆ. ಆದರೆ ಕನ್ನಡಿಗರಿಗೆ ಈಕೆ ಪರಿಚಿತಳಾಗಿದ್ದು ಸಂಜನಾ ಗಾಂಧಿ ಎನ್ನುವ ಹೆಸರಿನ ಮೂಲಕ. ಈಕೆ ನಟಿಸಿದ ಕನ್ನಡದ ಮೊಟ್ಟ ಮೊದಲ ಚಿತ್ರದ ಟೈಟಲ್ ಕಾರ್ಡಿನಲ್ಲೂ ಸಂಜನಾ ಗಾಂಧಿ ಎನ್ನುವ ಹೆಸರನ್ನು ಹಾಕಲಾಗಿದೆ. ಮುಂಗಾರು ಮಳೆಯ ಬಳಿಕ ಚಂದನವನದಲ್ಲಿ ಬಹುಬೇಡಿಕೆಯ ನಟಿ ಎಂದು ಅನಿಸಿಕೊಂಡ ಈಕೆ ತನ್ನ ಹೆಸರನ್ನು ಪೂಜಾ ಗಾಂಧಿ ಎಂದು ಬದಲಾಯಿಸಿಕೊಳ್ತಾರೆ. ಹೀಗೆ ಕನ್ನಡದ ಜೊತೆಗೆ ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಚಿತ್ರರಂಗದಲ್ಲಿ ಸಿನಿಪಯಣವನ್ನು ಬೆಳೆಸ್ತಾರೆ. ಈ ಮಧ್ಯೆ ಒಂದಿಷ್ಟು ಅವಾರ್ಡ್ಗಳನ್ನು ತನ್ನ ಮುಡಿಗೇರಿಸಿಕೊಳ್ತಾರೆ. ಇದರ ಜೊತೆಗೆ ರಾಜಕೀಯದ ನಂಟು ಕೂಡ ಬೆಳೆಯುತ್ತೆ. ಹಾಗೆ ಇವೆಲ್ಲದರ ಮಧ್ಯೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ಪೂಜಾ ಅಣಿಯಾಗ್ತಾರೆ. ನವೆಂಬರ್ 15, 2012ರಂದು ಕನ್ನಡದ ಹುಡುಗ ಆನಂದ್ ಗೌಡ ಅನ್ನೋರ ಜೊತೆ ಪೂಜಾ ಗಾಂಧಿ ಎಂಗೇಜ್ಮೆಂಟ್ ನಡೆಯುತ್ತೆ. ಉಂಗುರವನ್ನು ಬದಲಾಯಿಸಿಕೊಂಡು ಮುಂದಿನ ವರ್ಷವೇ ಮದುವೆ ಆಗುವುದೆಂದು ಫಿಕ್ಸ್ ಕೂಡ ಆಗಿತ್ತು. ಆದರೆ ಅಷ್ಟರಲ್ಲಿ ರಾಜಕೀಯದ ಬದಲಾವಣೆ ಗಾಳಿ ಪೂಜಾಳನ್ನು ಆವರಿಸಿತ್ತು. ಇದರ ಜೊತೆಗೆ ದಂಡುಪಾಳ್ಯ ಚಿತ್ರದ ಚಿತ್ರೀಕರಣ. ಈ ಚಿತ್ರದ ಬಗ್ಗೆ ನಿಮ್ಗೇನು ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಇವೆಲ್ಲದರ ಜೊತೆಗೆ ಪೂಜಾಳ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ಎನ್ನೋ ಬಿಗ್ ಬ್ರೇಕಿಂಗ್ ಸುದ್ದಿಯೊಂದು ಹೊರಬಿದ್ದಿತ್ತು. ಇದಕ್ಕೆ ಕಾರಣವೇನು? ಎಲ್ಲದಕ್ಕೂ ಉತ್ತರ ಮುಂದಿದೆ ನೋಡಿ. ಅದೊಂದು ದಿನ ಪತ್ರಕರ್ತರ ಮುಂದೆ ಸ್ವತಃ ಪೂಜಾ ಅವರೇ ನಾನು ಆನಂದ್ ಅವರನ್ನು ಮದುವೆಯಾಗಲ್ಲ ಅಂತ ಹೇಳಿದ್ರು. ಹಾಗೆ ಆನಂದ್ ಕೂಡ ನಾನು ಪೂಜಾಳ ಕೈ ಹಿಡಿಯಲ್ಲ, ಅವರು ಯಾರನ್ನು ಬೇಕಾದ್ರೂ ಮದುವೆಯಾಗ್ಲಿ ಎಂದು ಹರಸಿದ್ರು. ಆನಂದ್ಗೆ ಇದು 2ನೇ ಮದುವೆ. ಈ ವಿಚಾರ ಪೂಜಾಗೆ ಗೊತ್ತಿದ್ದೇ ಮದುವೆಗೆ ಒಪ್ಕೊಂಡಿದ್ರು. ಈ ವಿಚಾರವಾಗಿ ಒಂದಿಷ್ಟು ಆರೋಪ ಪ್ರತ್ಯಾರೋಪ, ಕೆಸರೆರೆಚಾಟ, ಹೀಗೆ ಪ್ರತಿಯೊಂದು ನಿಮ್ಮ ಮುಂದೆ. ಪೂಜಾ ನನ್ನನ್ನು ಕರಿಯೆ ಎಂದು ನಿಂದಿಸಿದ್ದಾಳೆ. ಆಕೆಗೆ ನನ್ನ ಸಮುದಾಯದ ಬಗ್ಗೆ ಗೌರವವಿಲ್ಲ. ನನ್ನ ಮನೆ ಆಕೆಗೆ ಇಷ್ಟವಾಗಿಲ್ಲ. ನನ್ನ ತಾಯಿ ಸಹೋದರಿಯರ ಜೊತೆ ಆಕೆಯ ಕುಟುಂಬದವರು ಕೆಟ್ಟದಾಗಿ ವರ್ತಿಸಿದ್ದಾರೆ. ನನ್ನ ತಾಯಿಯನ್ನು ಬಿಟ್ಟು ಬನ್ನಿ ಎಂದರೆ ಹೇಗೆ? ಇದು ಸಾಧ್ಯವಿಲ್ಲ. ಪೂಜಾ ಗಾಂಧಿ ದುಡಿಮೆಯಿಂದ ಅವರ ಕುಟುಂಬ ನಡಿಬೇಕು. ಹೀಗಾಗಿ ಅವರ ತಾಯಿಗೆ ಮಗಳನ್ನು ಬಿಟ್ಟು ಕೊಡುವುದು ಇಷ್ಟವಿಲ್ಲ. ಹೀಗೆ ಸಾಲು ಸಾಲು ಆರೋಪಗಳನ್ನು ಆನಂದ್ ಮಾಡಿದ್ದಾರೆ. ಇನ್ನು ಆನಂದ್ ಅವರ ಆರೋಪಕ್ಕೆ ಪೂಜಾ ಕೂಡ ಪ್ರತ್ಯಾರೋಪವನ್ನು ಮಾಡಿದ್ರು. ಆನಂದಿಗೆ ಅಕ್ರಮ ಸಂಬಂಧಗಳಿವೆ. ನಾನು ನಟಿ ಎಂಬುದು ಗೊತ್ತಿದ್ದು ನನ್ನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಪ್ರತಿಯೊಂದಕ್ಕೂ ಅನುಮಾನ. ಅವರ ಜೊತೆ ಮಾತಾಡಬೇಡ, ಇವರ ಜೊತೆ ಮಾತಾಡಬೇಡ ಎಂದು ನಿಯಂತ್ರಿಸಲು ಯತ್ನಿಸ್ತಾರೆ. ನನ್ನ ವ್ಯಕ್ತಿತ್ವದ ಬಗ್ಗೆಯೇ ಅವರಿಗೆ ಅನುಮಾನ. ಹಾಗಾಗಿ ಮದುವೆಯಾಗುವುದು ನನಗೆ ಇಷ್ಟವಿಲ್ಲ. ಯಾವುದೇ ಕಾರಣಕ್ಕೂ ನಾನು ಆನಂದ್ ಅವರನ್ನು ಮದುವೆಯಾಗಲಾರೆ ಎಂದು ಪೂಜಾ ಗಾಂಧಿ ಹೇಳಿದ್ರು. ಒಟ್ಟಿನಲ್ಲಿ ಕುಳಿತು ಬಗೆಹರಿಸುವ ಸಣ್ಣದೊಂದು ವೈಮನಸ್ಸು ಬೀದಿಗೆ ಬಂದಿತ್ತು.
ಆರೋಪ ಪ್ರತ್ಯಾರೋಪಗಳಿಂದ ಇಬ್ಬರ ಮಾನವನ್ನು ನಡುಬೀದಿಯಲ್ಲೇ ಅವರವರೇ ಹರಾಜು ಹಾಕೊಂಡ್ರು. ಇದೀಗ ಪೂಜಾ ಕಲ್ಯಾಣ ಮುಗಿದ ಅಧ್ಯಾಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.